ವಿಟ್ಲ ಸಮೀಪದ ಅಳಿಕೆಯ ಶ್ರೀ ಸತ್ಯಸಾಯಿ ಲೋಕಸೇವಾ ಟ್ರಸ್ಟ್ನ ಅಧ್ಯಕ್ಷ ಉಳ್ವಾನ ಗಂಗಾಧರ್ ಭಟ್ ಮತ್ತು ಚಂದ್ರು ಬ್ರಹ್ಮರಾದ ಡಾಕ್ಟರ್ ಸಿಮಂತೂರು ನಾರಾಯಣ್ ಶೆಟ್ಟಿ ಎಂಬುವರು ನಿಧನರಾಗಿದ್ದು ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನುಡಿನಮನ ಸಲ್ಲಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ಕಲ್ಕೂರ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು ಗಂಗಾಧರ್ ಭಟ್ ಮತ್ತು ಚಂದ್ರು ಬ್ರಹ್ಮರಾದ ಡಾಕ್ಟರ್ ಸಿಮಂತೂರು ನಾರಾಯಣ್ ಶೆಟ್ಟಿ ಅವರು ಸಮಾಜಮುಖಿಯಾಗಿ ಶಿಕ್ಷಣಕ್ಕೆ ಮತ್ತು ಸಾಹಿತ್ಯಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟವರು ಎಂದು ಹೇಳಿದರು. ಗಂಗಾಧರ ಭಟ್ರು ಮಡಿಯಾಗ ನಾರಾಯಣ ಭಟ್ರಿಂದ ಸಂಸ್ಥಿತವಾದ ಸ್ಥಾಪನೆಯಾದಂಥ ದೊಡ್ಡ ಸಂಸ್ಥೆ. ಭಗವಾನ್ ಸತ್ಯಸಾಯಿ ಬಾಬಾ ಅವರ ಒಂದು ಶಿಷ್ಯ ಪರಂಪರೆಯಲ್ಲಿ ಸಮಾಜಮುಖಿಯಾಗಿ ಆ ಕಾಲದಲ್ಲಿ ಶಿಕ್ಷಣಕ್ಕೆ ನಾವು ಆ ಕಾಲಕ್ಕೂ ಈ ಕಾಲಕ್ಕೂ ವ್ಯತ್ಯಾಸಗಳು ಯೋಚನೆ ಮಾಡಬೇಕು. ಪೂರಕವಾಗಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕೆಲವರೆಲ್ಲ ಕುಗ್ರಾಮ ಅಂತ ಹೇಳ್ತಾರೆ, ಅದು ಕುಗ್ರಾಮ ಅಂತ ನಾನು ಒಪ್ಪುವುದಿಲ್ಲ. ಪರಿಪೂರ್ಣವಾದಂಥ ಒಂದು ಸುಸಜ್ಜಿತವಾದಂಥ ಸುಸಂಸ್ಕೃತ ಗ್ರಾಮ. ಸಂಸ್ಕೃತ ವಿಶ್ವವಿದ್ಯಾನಿಲಯವೂ ಅಲ್ಲೇ ಇತ್ತು, ಸಂಸ್ಕೃತ ವಿದ್ವಾಂಸರು ಅಲ್ಲೇ ಇದ್ದರು, ಸುಸಂಸ್ಕೃತರಿದ್ದರು, ಕನ್ನಡದ ವ್ಯಾಕರಣ ಪಂಡಿತರು ಇದ್ದರು. ಅಂತಹ ಒಂದು ಅಳಿಕೆಯ ಪ್ರದೇಶದಲ್ಲಿ ಸ್ಥಾಪಿತವಾದಂತಹ ಅಳಿಕೆ ವಿದ್ಯಾಸಂಸ್ಥೆಗಳೇ ಎಂದೇ ಪ್ರಖ್ಯಾತವಾದಂತಹ ಸಂಸ್ಥೆಯ ಪೂರ್ಣವಾದಂಥ ಒಂದು ಪ್ರಭುತ್ವ, ಪೂರ್ಣವಾದ ಆಡಳಿತ ನಡೆಸಿದಂತಹ ಅವರು ಶ್ರೇಷ್ಠ ಸಾಧಕ ಶ್ರೇಷ್ಠರು ಗಂಗಾಧರ ಭಟ್. ಈ ಸಂದರ್ಭ ಪೊಳಲಿ ನಿತ್ಯಾನಂದ ಕಾರಂತ, ಜನಾರ್ದನ ಹಂದಿ, ವಿಜಯಲಕ್ಷ್ಮಿ ಶೆಟ್ಟಿ, ಹರಿಕೃಷ್ಣ ಪುನರೂರು, ಪ್ರಭಾಕರ್ ಜೋಶಿ, ಭಾಸ್ಕರ್ ಐಕುಕುವಳ್ಳೆ ಉಪಸ್ಥಿತರಿದ್ದರು.